ಇಲ್ಲಡೆ ಯೋಗ ಕುಟುಂಬದೊಟ್ಟಿಗೆ ಯೋಗ ಇಂದು 2020 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಪರಿಕಲ್ಪನೆ ಜೂನ್ 21 ತಾರೀಕಿಗೆ ಕಾಂಡೆ 7 ಗಂಟೆಗೆ ಮಾತೆರ್ಲ ಇಲ್ಲಡೆ ಮಾಸ್ಕ್ ಪಾಡ್ಲೆ ದೈಹಿಕ ಅಂತರ ಪಾಲನೆದೊಟ್ಟಿಗೂ ಯೋಗ ದಿನ ಆಚರಣೆ ಮಲ್ಪಲೆ ಪಂಡದು ಆಯುಷ್ ಸಚಿವಾಲಯ ತಿರಿಪಾದನು ಯೋಗ ದಿನ ತಾನಿ ಶಿಷ್ಟಾಚಾರದಲಕ ಯೋಗ ಮಲ್ಪೊಡಾದನು ಐಕಾದು ಕರಾವಳಿಡ್ಲ ಯೋಗ ಶಿಕ್ಷಕರು ಆನ್ಲೈನ್ ಮೂಲಕ ತರಬೇತಿ ಶುರು ಮಾಡ್ತಿದ್ದಾರೆ 2015 ಜೂನ್ 21 ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿಯರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ಕೊಡ್ತಿದ್ದಾರೆ ಪ್ರತಿ ವರ್ಷ ವಿಶೇಷ ಪರಿಕಲ್ಪನೆದೊಟ್ಟಿಗೆ ಯೋಗ ದಿನನ ಆಚರಿಸಾವುದಿಲ್ಲೇರು ಆಂಡ ಈ ಸರ್ತಿ ಕೊರೋನಾದ ದಾತ್ರ ಇಲ್ಲಡೆ ಯೋಗ ಮಲ್ಪೆರೆ ತಯಾರಿಲು ಆತಂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಅಲ್ಲಿ ಇರುವುದು ಸಂಪೂರ್ಣ ಪವನ ಮುಕ್ತಾಸ ಎಲ್ಲರೂ ಮಾಡೋಣ ಹೀಗೆ ಪ್ಲೀಸ್ ಈ ರೀತಿ ಇನ್ಹೇಲ್ ಎರಡು ಕಾಲು ಮಡಚಿ ಅಲ್ಲ ಸರ್ ಪ್ಲೀಸ್ ತುಂಬಾ ಹಾರ್ಟ್ ಪ್ರಾಬ್ಲಮ್ ಬಿಪಿ ಇದ್ದವ್ರು ಮಾಡೋದು ಬೇಡ ಇಲ್ಲಿ ನಾರ್ಮಲ್ ಬ್ರೀತ್ 1 2 3 4 5 ರಿಲ್ಯಾಕ್ಸ್ ಹಾಗೆ ಇನ್ನೊಂದು ಬನ್ನಿ ಇದು ಹೊಟ್ಟೆಯ ಕೂತ್ಕೊಳ್ಳಿ ಒಮ್ಮೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಇದೆ ನಾಡಿ ಶುದ್ಧಿ ಪ್ರಾಣಾಯಾಮ ಪ್ರಸಾರಿತ ಪಾದಾಸ ಎಸ್ ಈಗ ಎಲ್ಲೂ ಸಹ ಮಲ್ಕೊಳ್ಳಿ ಆ ಕಡೆ ಕಾಲು ಈ ಕಡೆ ತಲೆ ಪ್ಲೀಸ್ ಲಿಫ್ಟಿಂಗ್ ಬೋತ್ ಲೆಗ್ ಮಾಡೋಣ ಒಂದ್ಸಲ ಪ್ಲೀಸ್ ಎರಡು ಕಾಲು ಈಗ ಎಲ್ಲ ಯೋಗಾಭ್ಯಾಸಿಗಳು 60 ಡಿಗ್ರಿ ಇನ್ಹೇಲ್ ಲಿಫ್ಟ್ ದ ಬೋತ್ ಲೆಗ್ 60 ಡಿಗ್ರಿ ಮಾಡಿ ಅಂತಾರಾಷ್ಟ್ರೀಯ ಕುಡ್ಲ ಯೋಗ ಶಿಕ್ಷಕರು ಯೋಗ ರತ್ನ ಗೋಪಾಲಕೃಷ್ಣ ದೇಲಂಪಾಡಿಯರು ಆನ್ಲೈನ್ ಮೂಲಕ ಇಲ್ಲರ್ದೆ ಯೋಗ ತರಬೇತಿ ಕೊರೊಂದುಲ್ಲೇರು ಹೆಬ್ಬೆಣ್ಣಿನ ತುದಿ ಚಿನ್ಮುದ್ರೆ ಬೆನ್ನು ಕುತ್ತಿಗೆ ಶಿರಸ್ಸು ನೇರ ದೇಹ ಸಡಿಲ ಕ್ಲೋಸ್ ಯುವರ್ ಐಸ್ ಆಲ್ ಆಫ್ ಯು ಕಾನ್ಸಂಟ್ರೇಟ್ ದ ಬ್ರೀತ್ ಸ್ವಲ್ಪ ಹೊತ್ತು ಏಕಾಗ್ರತೆಗಾಗಿ ಧ್ಯಾನ ಆಮೇಲೆ ಸ್ವಲ್ಪ ಹೊತ್ತು slowly you have to hold the one leg right leg or left leg inhale raise the both hands ಮೂತ್ರ ದೋಷ ನಿವಾರಣೆ ಹೊಟ್ಟೆಯ ಇದಕ್ಕೆಲ್ಲ ಒಳ್ಳೆಯದು ಸ್ಪೆಷಲಿ ಗೈನಿಕ್ ಸಮಸ್ಯೆ ಕೈ ಹೀಗೆ ಮಾಡಿ ಎಲ್ಲ ಬಂಧುಗಳು ಬ್ಯಾಕ್ ಸೈಡ್ ಮಾಡಿ ಕಾಲಿನ ನರಗಳ ಸೆಳೆತ ನಿವಾರಣೆ ಮೂತ್ರ ದೋಷ ನಿವಾರಣೆ ಹರ್ನಿಯಾ ಕಾನ್ಸ್ಟಿಪೇಷನ್ 2 3 4 5 6 7 8 9 10 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಸಹಿತ ಸ್ಥಿರಂ ಸುಖಂ ಆಸನಂ ಹಾಯಾಗಿ ಮಾಡಿ ಬ್ಯಾಕ್ ಸ್ಟ್ರೈಟ್ ಮಾಡಿ ಕ್ಲೋಸ್ ಹೆಡ್ ಸ್ಟ್ರೈಟ್ ಕಣ್ಣು ಮುಚ್ಚಬೇಡಿ ದಿಷ್ಟಿ ನೇರ ಇರಲಿ 1 2 3 4 5 4 5 6 7 8 ಮೇಡಮ್ ಕೈ ಮೇಲೆ ಮಾಡಿ ಕಮಲ ಮೇಡಮ್ ಕೈ ಮೇಲೆ ಮಾಡ್ಬೋದು 4 8 ಮೇಲೆ ಮಾಡಿ 8 9 10 ಆಮೇಲೆ ಭುಜಗಳ ಭಾಗಕ್ಕೂ ವಿಶ್ರಾಂತಿ ಕೊಡಿ ರಿಲ್ಯಾಕ್ಸ್ ಯುವರ್ ಶೋಲ್ಡರ್ ರಿಲ್ಯಾಕ್ಸ್ ಯುವರ್ ಬ್ಯಾಕ್ ಬೋನ್ ಬೆನ್ನಿನ ಭಾಗಕ್ಕೆ ವಿಶ್ರಾಂತಿ ಹಗುರ ಮಾಡಿ ವಿಶ್ರಾಂತಿ ಮಾಡಿ ಕಂದಾಸನ ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ನೆಕ್ region. Then relax your face part, relax your mouth, relax your tongue, relax your nose, relax your ears, relax your eyes. ಕಣ್ಣುಗಳಿಗೆ ವಿಶ್ರಾಂತಿ ಕೊಡಿ ಕಣ್ಣುಗಳನ್ನು ಮೃದುವಾಗಿ
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾದ ಈತನಿಗನೆ ಆನ್ಲೈನ್ ಮೂಲಕ ಯೋಗ ತರಬೇತಿ ಶುರು ಮಾತದಂಡು ದಿನಟು 4 ತರಗತಿಯನ್ನು ನಡಪೊಂದುಂಡು. ಇಲ್ಲಡೆ ಯೋಗ ಕುಟುಂಬದೊಟ್ಟಿಗೆ ಯೋಗ ಪರಿಕಲ್ಪನೆಗೆ ಪೂರಕವಾದ ಯೋಗ ದಿನದ ಶಿಷ್ಟಾಚಾರದ ಲೆಕ್ಕ ಯೋಗ ಪಾಠ ಮಲ್ತೊಂದುಂಡು. ಶಿಬಿರಾರ್ಥಿಗಳಿರ್ದು ಎಡ್ಡೆ ಸ್ಪಂದನೆ ತಿಕ್ಕೊಂದುಂಡು ಪಂಡದು ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ತೆರಿಪಾಯರು. ಕಳೆದ ವರ್ಷ ಹವಾಮಾನ ಕ್ರಿಯೆ ಅಂತ ರೀತಿ ಮತ್ತು ಈ ವರ್ಷ ಎಂತ ಮಾಡಿದ್ದಾರೆ ಅಂದರೆ ಈ ಕೋವಿಡ್-19 ಒಂದು ಸಮಸ್ಯೆಯಿಂದ ಮನೆಯಲ್ಲಿ ಯೋಗ ಕುಟುಂಬದ ಸದಸ್ಯರೊಂದಿಗೆ ಯೋಗ ಅಂತೇಳಿ ಭಾರತ ಸರ್ಕಾರ ಆಯುಷ್ ಇಲಾಖೆ ವತಿಯಿಂದ ಇದನ್ನು ನಿರ್ದೇಶನ ಮಾಡಲಾಗಿದೆ. ಅದರಿಂದ ಈಗ ಈ ಆಯುಷ್ ಇಲಾಖೆ ತಿಳಿಸಿದಂತೆ ಈಗ ಹೊರಗಡೆ ಹೇಗೂ ಮಾಡಲಿಕ್ಕಿಲ್ಲ, ಆನ್ಲೈನ್ನಲ್ಲಿ ಯೋಗ ಅಂತೇಳಿ ಅದನ್ನು ಸಹ ಮಾಡ್ಬೋದು ಅಂತ ಹೇಳಿದೆ. ಹಾಗೆ ನಾನು ಸುಮಾರು ಇಲ್ಲಿ ನಮ್ಮ ದೇಲಂಪಾಡಿ ಯೋಗ ಕೇಂದ್ರದ ವತಿಯಿಂದ ಸುಮಾರು ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ 3-4 ಬ್ಯಾಚ್ ಆನ್ಲೈನಲ್ಲಿ ಮಾಡ್ತಾ ಇದ್ದೆ. ಸಾಮಾನ್ಯ ಬೆಳಿಗ್ಗೆ ಅದರ ಬೇರೆ ಬೇರೆ ಆ್ಯಪಲ್ಲಿ ಮಾಡಿಕೊಂಡು ಒಂದು 10-500 ಮಂದಿ ಇವಾಗ ಇದ್ದಾರೆ. ಮತ್ತು ಈ SGM ಕಾಲೇಜಿನ ವಿದ್ಯಾರ್ಥಿಗಳು, ಬೇರೆ ಕಾಲೇಜಿನ ಕೆಲವು ಆಗ್ನೆಸ್ ವಿದ್ಯಾರ್ಥಿಗಳು ಸಹ ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದು ಸುಮಾರು 1,000ಕ್ಕೂ ಮಿಕ್ಕಿಯಲ್ಲಿ ಆಗ್ಬೋದು ಅಂತ ಅಂದಾಜು. ಕೋವಿಡ್-19 ಆ ಒಂದು ಬಂದಂತಹ ಆರೋಗ್ಯ ಸಮಸ್ಯೆಯಿಂದ ಜೊತೆಯಾಗಿ ಮಾಡಲಿಕ್ಕಿಲ್ಲ, ಕೊನೆ ಪಕ್ಷ ಆನ್ಲೈನಲ್ಲಿ ಯೋಗ, ಯಾಕೆಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಸಂಭ್ರಮದಿಂದ ಆಚರಿಸಬೇಕು. ಅವತ್ತು 2015 ಆರಂಭ ಆದ ಪ್ರತಿ ವರ್ಷ ಜೂನ್ 21 ಬಹಳ ವಿಶೇಷವಾಗಿ ಆಚರಿಸಿದ್ದಾರೆ. ಈ ದಿನ ಅಂದರೆ ನಾಡ್ದು ಜೂನ್ 21 ಬರುವ ಭಾನುವಾರ ಈ ವರ್ಷದ 2020ರಲ್ಲಿ. ಹಾಗೆ ನಾವೆಲ್ಲ ಆನ್ಲೈನಲ್ಲಿ ಯೋಗದಲ್ಲಿ ಪೂರ್ವಭಾವಿಯಾಗಿ ಪ್ರಿಲಿಮಿನರಿ ಯೋಗಾಸನಗಳ ಕೆಲವು ಪಟ್ಟಿ, ಈಗ ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದರ ಪ್ರಕಾರ ನಾವು ಇವಾಗ ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಕೋವಿಡ್-19 ಒಂದು ಸಮಸ್ಯೆಯಿಂದ ಇಲ್ಲಿ ಮುಖ್ಯವಾಗಿ ಮೇಯ್ನ್ ಬೇಕಾದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಇಮ್ಯುನಿಟಿ ಪವರ್. ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಬಹಳಷ್ಟು ಸಹಕಾರಿಯಾಗಿದೆ. ಅದರಲ್ಲಿ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅದರಲ್ಲಿ ಆಸನಗಳಲ್ಲಿ ವಿಶೇಷವಾಗಿ ಅರ್ಧಚಕ್ರಾಸನ, ಪಾದಹಸ್ತಾಸನ, ಪರ್ವತಾಸನ, ಅರ್ಧ ಉಷ್ಟ್ರಾಸನ, ಶಶಾಂಕಾಸನ, ಮಂಡೂಕಾಸನ, ವಕ್ರಾಸನ, ಭುಜಂಗಾಸನ, ಸರ್ವಾಂಗಾಸನ, ಅಧೋಮುಖ ಶ್ವಾನಾಸನ ಇತ್ಯಾದಿ ಆಸನಗಳು ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗಲಿಕ್ಕೆ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಯಾಕೆಂದರೆ ಆ ಕೊರೋನಾ ವೈರಸ್ ನಮ್ಮ ಗಂಟಲು ಮತ್ತು ಶ್ವಾಸಕೋಶ ಇಲ್ಲಿಯ ಅದು ಮಲ್ಟಿಪ್ಲೈ ಆಗದೇ ಇರಲಿಕ್ಕೆ, ಇಮ್ಯುನಿಟಿ ಪವರ್ ಹೆಚ್ಚಾಗಲಿಕ್ಕೆ ಈ ಯೋಗಾಸನ. ಅದರೊಟ್ಟಿಗೆ ಉಸಿರಾಟದ ಕೆಲವು ವ್ಯಾಯಾಮ ಅಂದರೆ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಆಮೇಲೆ ಕ್ರಿಯೆ, ಕಪಾಲಭಾತಿ ಕ್ರಿಯೆ, ನಾಡಿಶುದ್ಧಿ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಎಲ್ಲ ನಾವು ತರಬೇತಿ ನೀಡ್ತಾ ಇದ್ದೇವೆ. ನಿಯಮಿತವಾದ ಅಭ್ಯಾಸದಿಂದ ದೈಹಿಕ ಮಾನಸಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಹಾಗೆ ಯೋಗ ಮಾಡುವುದರಿಂದ ನಮ್ಮ ಅದರಲ್ಲಿ ಧ್ಯಾನದ ವಿಚಾರಗಳು, ಧ್ಯಾನ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಆಳ ವಿಶ್ರಾಂತಿ ಒದಗಿ ಬರುತ್ತೆ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಈ ಯೋಗಡೆ ಮಾಡುವ ಉದ್ದೇಶ ಯಾಕೆಂದರೆ ಈ ಹಲವಾರು ರೋಗಗಳು, ಈಗಂತೂ ಕೋವಿಡ್-19 ನಾವು ಬಳಲ್ತಾ ಇದ್ದೇವೆ, ಆ ರೋಗಗಳ ಪ್ರಮಾಣವನ್ನು ಯೋಗದ ಮೂಲಕ ಕಡಿಮೆ ಮಾಡಲು ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗಡಿ. ಕುಟುಂಬದೊಟ್ಟಿಗೆ ಯೋಗಾಭ್ಯಾಸ ಮಲ್ತೊಂದು ಪುನಃ ಅರುಣ ಪಾತ್ರೊಂದು ಯೋಗನು 5 ವರ್ಷದಿಂದ ಅಭ್ಯಾಸ ಮಲ್ತೊಂದುಲ್ಲೆ. ಲಾಕ್ಡೌನ್ ಪೊರ್ತಡು ಇಲ್ಲದಕ್ಲು ಪೂರ ಆನ್ಲೈನ್ ಮೂಲಕ ಯೋಗಾಭ್ಯಾಸ ನಡಪಾದ. ಆರೋಗ್ಯ ಸಮಸ್ಯೆ ಆನಗ ಯೋಗ ಗುರುಕ್ಲಿನ ಆದೇಶದಲಕ ಕೆಲವು ಯೋಗನು ಅಭ್ಯಾಸ ಮಲ್ತದು ಇತ್ತೆ ಹುಷಾರಾದ ಬಣ್ಣ ತೆರಿಪಾಯರು. ಈಗ ನಾನು ಇಲ್ಲಿ ದೇಲಂಪಾಡಿ ಯೋಗ ಕೇಂದ್ರದಲ್ಲಿ 5 ವರ್ಷ ಆಯಿತು ಮಾಡ್ತಾ ಇದ್ದೇನೆ ಯೋಗ. ಈಗ ಲಾಕ್ಡೌನ್ ಆದ ಕಾರಣ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಇಟ್ಟಿದ್ದಾರೆ. ಸೊ 4 ಬ್ಯಾಚಸಲ್ಲಿ ಒಂದು ಬ್ಯಾಚಲ್ಲಿ ನಾನು, ನನ್ನ ಅಮ್ಮ ಮತ್ತು ನನ್ನ ಮಗಳು ಸೇರಿದ್ದಾರೆ. 3 ಜನರೇಷನ್ ಮಾಡ್ತಾ ಇದ್ದೇವೆ. 5 ಇಯರ್ಸ್ ನನಗೆ ತುಂಬ ಬ್ಯಾಕ್ ಏಕ್ ಇತ್ತು, ಸ್ಲಿಪ್ ಡಿಸ್ಕ್ ಇತ್ತು. ಸೊ ಡಾಕ್ಟರ್ ಹೇಳಿದರು ಇನ್ನು ಮೆಡಿಸಿನ್ ಎಲ್ಲ ಆಪ್ರೇಷನ್ ಮಾಡಬೇಕಂತ. ಮತ್ತು ಇಲ್ಲಿ ನಾನು ಅಂಕಲ್ ಅಂತ ಕರೆದವರನ್ನು ಸರನ್ನು. ಸೊ ಅವ್ರು ಹೇಳಿದರು ಬಂದು ಯೋಗ ಟ್ರೈ ಮಾಡು ಅಂತ. ಸೊ ಯೋಗ ಮಾಡಿದೆ. ಫಸ್ಟೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೆ ಈಗ ಎಲ್ಲ ಆಸನ ಗೊತ್ತಾಗಿದೆ, ಎಲ್ಲ ಮಾಡ್ತಾ ಇದ್ದೇನೆ. ಬ್ಯಾಕ್ ಪೇಯ್ನ್ಸ ಇಲ್ಲ, ಏನು ಕಂಪ್ಲೇಂಟ್ಸ್ ಇಲ್ಲ, ಟೆಸ್ಟ್ ಕೂಡ ಹೋಗಲಿಲ್ಲ, ಏನು ಬೇಕಂತ ಇರಲಿಲ್ಲ. ಸೊ ತುಂಬ ಉಪಯೋಗ ಆಗ್ತಾ ಇದೆ. ಮತ್ತು ಡೈಲಿ ಮಾಡಬೇಕೆಲ್ಲರೂ. ಸೊ ಈ ಎಸ್ಪೆಷಲಿ ಇವಾಗ ಇಮ್ಯುನಿಟಿ ಪವರ್ ಎಲ್ಲ ಹೆಚ್ಚಾಗಲಿಕ್ಕೆ ಆನ್ಲೈನಲ್ಲೇ ಮಾಡ್ತಾ ಇದ್ದೇವೆ. 1 ಗಂಟೆ ಇರ್ತದೆ. ಅದರಲ್ಲಿ ಪ್ರಾಣಾಯಾಮ, ಮೆಡಿಟೇಷನ್ ಮತ್ತು ಮುದ್ರಾಸ್ ಹೇಳಿಕೊಡ್ತಾರೆ, ಆಸನಾಸ್ ಹೇಳಿಕೊಡ್ತಾರೆ. ಸೊ ಅದು ಎಲ್ಲದಕ್ಕೂ ಸಹ ಲಾಭ ಆಯ್ತದೆ ಹೆಲ್ತ್ ವೈಸ್, ಓವರ್ ಆಲ್ ಹೆಲ್ತಿಗೆ.